ವಾರ್ತೆದ ವಿವರ ಕನ್ನಡ ಭಾಷೆಗೆ ವಿಶೇಷವಾಯಿನ ಮರ್ಯಾದೆಯುಂಡು ಆ ಭಾಷೆದ ಬಗೆಟ್ ಏತಿ ಪ್ರೀತಿ ಉಂಡು ಪಂಡ ಕೆಲವರು 125 125 ಮಾರ್ಕ್ ದೆಪ್ಪುನಕಲ್ಲ ಉಲ್ಲಿರಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಎಂ.ಆರ್. ರವಿ ಪಂತೆರ್ ಶುಕ್ರವಾರ ಜಿಲ್ಲಾ ಪಂಚಾಯತ್ ನೇತ್ರಾವತಿ ಸಭಾಂಗಣ ನಡೆದಿನ ಕನ್ನಡ ಸಾಧಕ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಪಾತಿರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬಗ್ಗ ಕುಡ್ಲದ ಸಾರ್ವಜನಿಕ ಶಿಕ್ಷಣ ಇಲಾಖೆದ ಒಟ್ಟು ಸೇರಿಕೆಡೆ ಶುಕ್ರವಾರ ಜಿಲ್ಲಾ ಪಂಚಾಯತದ ನೇತ್ರಾವತಿ ಸಭಾಂಗಣಡು ಕನ್ನಡ ಸಾಧಕ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆದಿದೆ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಎಂ.ಆರ್. ರವಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ವಿದ್ವಾಂಸರು ಡಾಕ್ಟರ್ ಬಿ.ಎಂ. ಹೆಗ್ಡೆ ಪ್ರತಿಭಾ ಪುರಸ್ಕಾರ ಪಟ್ಟಿಯರು. ಕನ್ನಡ ಭಾಷೆಗೆ ವಿಶೇಷವಾಯಿನ ಮರ್ಯಾದೆ ಉಂಡು ಆ ಭಾಷೆದ ಬಗೆಟ್ ಏತು ಪ್ರೀತಿ ಉಂಡು ಪಂಡ ಕೆಲವರು 125 125 ಮಾರ್ಕ್ ದೆಪ್ಪುನಕಲ್ಲ ಉಲ್ಲಿರಂದು ಪಂಡ್ಯರು. ಬಹಳಷ್ಟು ಮಕ್ಕಳು ಇಲ್ಲಿ ಪ್ರತಿಭಾವಂತರಿದ್ದಾರೆ. ಕನ್ನಡ ಭಾಷೆ ವಿಚಾರದಲ್ಲಿ ಬಂದಾಗ ದಕ್ಷಿಣ ಕನ್ನಡ ಮಾತ್ರವಲ್ಲ ಎಲ್ಲಾ ಕಡೆಯೂ ಕೂಡ ವಿಶೇಷವಾದಂತಹ ಒಂದು ಮನ್ನಣೆಯನ್ನ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಅವರು ಹೇಳ್ತಾರೆ, ಕನ್ನಡದಲ್ಲಿ 125 ಮಾರ್ಕ್ಸ್ ತಗೊಳ್ಳೋದು ಕೆಲವರು ಬಹಳ ಕಷ್ಟವಾಗಿತ್ತು, ಅವಾಗ ಹುಡುಕಬೇಕಾಗಿತ್ತು 125ಕ್ಕೆ 125 ಎಷ್ಟು ಜನ ಮಕ್ಕಳು ತಗೊಳ್ತಾರೆ ಅಂತ. ಆದರೆ ಇವತ್ತು 400ಕ್ಕೂ ಹೆಚ್ಚು ಮಕ್ಕಳು SSLCನಲ್ಲಿ 125ಕ್ಕೆ 125 ಅಂಕಗಳು ಗಳಿಸ್ತಾರೆ ಅಂತಂದ್ರೆ ಅದು ಕನ್ನಡದ ಭಾಷೆಯ ಬಗ್ಗೆ ಅವರಿಗೆ ಇರ್ತಕ್ಕಂಥ ಒಂದು ಪ್ರೀತಿ ಮತ್ತು ಆ ಭಾಷೆಯ ಮೇಲೆ ಅವರು ಸಾಧಿಸಿರ್ತಕ್ಕಂಥ ಹಿಡಿತ, ಇದೆರಡೂ ಕೂಡ ಬಹಳ ಪ್ರಮುಖವಾದದ್ದು ಅಂತ ನನಗೆ ಅನಿಸುತ್ತೆ. ಡಾಕ್ಟರ್ ಬಿ.ಎಂ. ಹೆಗ್ಡೆ ಪಾತಿರ್ದು ನಮ್ಮ ರ್ಯಾಂಕ್ ದೆಪ್ಪಿರಂದು ಶಾಲೆಗೆ ಪೋಪಿನಿ ಅತ್ತು ಎಡ್ಡೆ ನರಮಾನಿ ಆವಡೊಂದು ಶಾಲೆಗೆ ಪೋಡುಂದು ಪಂಡ್ಯರು. ನಾವೆಲ್ಲ ಶಾಲೆಗೆ ಮಕ್ಕಳನ್ನು ಕಳಿಸೋದು ತಂದೆ ತಾಯಿಗಳಿಗೆ ಯಾಕೆ ಶಾಲೆ ಹೋಗ್ಬೇಕು, ದೊಡ್ಡ ಕೆಲಸ ಸಿಗಬೇಕು, ದೊಡ್ಡ ಸಂಬಳ ಸಿಗಬೇಕು ಅಂತ ಅದಲ್ಲ. ನಾವು ಯಾಕೆ ಕಲಿಸ್ಬೇಕು, ಅವನು ಒಳ್ಳೆ ಮನುಷ್ಯನಾಗಬೇಕು, ಒಬ್ಬ ಸಜ್ಜನನಾಗಬೇಕು, ಒಬ್ಬ ಒಳ್ಳೆಯ ಸತ್ಪ್ರಜೆ ಆಗಬೇಕು, ಈ ದೇಶದಲ್ಲಿ ಒಳ್ಳೆಯ ಕೆಲಸ ಆಗಬೇಕು, ಈ ದೇಶ ಮುಂದೆ ಬರಬೇಕು, ನಾವು ದೇಶದಲ್ಲಿ ಮುಂದೆ ಹೋಗಬೇಕಾದ್ರೊಟ್ಟಿಗೆ ಇದಕ್ಕೆ ಹೇಳೋದು ನಿಜವಾದ ವಿದ್ಯಾಭ್ಯಾಸ ಅಂತ. ವಿದ್ಯೆಯಲ್ಲಿ ಏನ್ ಮಾಡ್ತೇವೆ, ನಾವು ಬಾಯ್ಪಾಠ ಕಲಿಸುವಂತ ಒಂದು ಪ್ರಕ್ರಿಯೆ ಮಾಡಿದ್ದೇವೆ, ಅದು ದಯವಿಟ್ಟು ಮಾಡಬೇಡಿ ಅಂತ ನೀವು ಪೋಷಕರ ಹೇಳ್ಬೋದು. ಇನ್ನೊಂದು ಏನಂದ್ರೆ ಹುಡುಗರೆಲ್ಲ ರ್ಯಾಂಕ್ ಸಿಗಬೇಕು ಅಂತ ಒತ್ತಬೇಡಿ, ಅವರು ಎಷ್ಟೋ ಜನ ಜೀವಿತ ಕೊಡ್ತಾರೆ ರ್ಯಾಂಕ್ ಸಿಗತ್ತಿದೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗುರ್ಕಾರ್ಯರು ಪ್ರದೀಪ ಕುಮಾರ ಕಲ್ಕುರ ಗುರ್ಕರ್ಮೆ ವಹಿಸುತ್ತಿದ್ದರು. ವಾರ್ತಾಧಿಕಾರಿ ವಿ.ಎ. ಖಾದರ್ಶ, ಪದವಿ ಪೂರ್ವ ಶಿಕ್ಷಣ ಇಲಾಖೆದ ಒಟ್ಟು ನಿರ್ದೇಶಕರು ಎಂ. ನಾಗರಾಜಪ್ಪ ಪಾಲ್ಗೊಂಡಿದ್ದರು.